ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆದಡಿಟ್ಟು ಇಡಮುಟ ಸಾಲ ಪಡೆವಂದಿನ ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಸಾದಿಬರಿ ಬೇರದಕ್ಲೆಗಾದ ಎಲ್ಯ ಸಾಲ ಮೇಳ ಕಾರ್ಯಕ್ರಮ ಬುಧವಾರ ಕುಡ್ಲದ ಪುರಭವನೋಡು ನಡೆತಂಡ. ಕುಡ್ಲ ಪುರಭವನದ ಮಿನಿ ಸಭಾಂಗಣೋಡು ನಡೆತಿನ ಕಾರ್ಯಕ್ರಮಟ್ಟು ಸಾದಿಬರಿ ಬೇರದಕ್ಲು ದಿಂಜ ಜನ ಪಾಲ್ದಿತ್ತೊಂಡಿರು. ಬೇತೆ ಬೇತೆ ಬ್ಯಾಂಕುಲು ಬೊಕ್ಕ ಸಂಬಂಧಪಟ್ಟಿನ ಇಲಾಖೆಲಿನ ಅಧಿಕಾರಿಲು ಬೊಕ್ಕ ಕರ್ತವ್ಯ ಡುಪ್ಪುನಕುಲು ಈ ಪೊರ್ತೊಡಿತದು ಸಹಾಯ ಸಹಕಾರ ಕೊರಿಯರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆದಡಿಟ್ಟು ಸುರುತ ಹಂತೋಡು 10,000 ರೂಪಾಯಿ ನಿಘಂಟದ ವಾಯ್ದಡು ಸಾಲ ಪಿರ ಕಟ್ಟುನಕ್ಲೆಗ್ ಬಡ್ಡಿ ಸಹಾಯ ಪಣವು ಸವಲತ್ತು ಬೊಕ್ಕ ಸಾಲ ಪಿರ ಕಟ್ಟಿ ಬೊಕ್ಕ ರಡ್ಡನೇ ಹಂತೋಡು 20,000 ರೂಪಾಯಿ ಬೊಕ್ಕ ಮೂಜನೆ ಹಂತೋಡು 5,000 ರೂಪಾಯಿ ಬ್ಯಾಂಕ್ ಸಾಲ ಸೌಕರ್ಯ ತಿಕ್ಕುಂಡು. ಡಿಜಿಟಲ್ ವ್ಯವಹಾರ ಮಲ್ಪುನ ಸಾದಿಬರಿ ಬೇರದಕ್ಲೆಗ್ ವರ್ಷಗೂ 1,200 ರೂಪಾಯಿ ಕಾಸು ಪಿರ ತಿಕ್ಕೆರೆ ಉಂಡೊಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆದ ನಗರ ಅಭಿಯಾನ ವ್ಯವಸ್ಥಾಪಕರು ಅಚ್ಯುತ ನಾಯಕ್ ಮಾಹಿತಿ ಕೊರಿಯರು. ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರನ ಶ್ರೇಯಾಭಿವೃದ್ಧಿ ಸಂಘದ ಮರ್ಯಾದಿ ಗುರ್ಕಾರ್ಯರು ಬಿಕೆ ಇಮ್ತಿಹಾಸ್ ಪಾತಿರ್ದು ಮಹಾನಗರ ಪಾಲಿಕೆ ಸಂದುನಂಚಿನ ಫಲದೆತ್ತೊನ್ನಕ್ಲೆಗ್ ಗುರ್ತ ಮಲ್ತದು ಅಕ್ಲೆಗ್ ಸಾಲ ಕೊರಡು ಅಂಚನೆ ಸಾಲದೆತ್ತೊನ್ನಕ್ಲೆಗ್ ಗುರ್ತ ಚೀಟ ಬೊಕ್ಕ ಬೇರೆ ಮಲ್ಪರೆ ಜಾಗೆ ಬದಗಾದ ಕೊರಡು ಸಾಲ ಪಟ್ಟರೆ ಬ್ಯಾಂಕ್ಲು ಸಾಕಾರ ಕೊರಡು ಒಂದು ಪಂಡೆರು. ಬ್ಯಾಂಕ್ ಮುಖಾಂತರ ನೀಡುವಂತಹದ್ದು. ಅದರಲ್ಲಿ 7% ಇಂಟ್ರೆಸ್ಟ್ ಸಬ್ಸಿಡಿ ಸರ್ಕಾರ ಭರಿಸುತ್ತೆ. ಉಳಿದ ಅಸಲು ಮತ್ತು ಏನು ಬಡ್ಡಿ ಇರ್ತದೆ ಅದು ಬೀದಿ ಬದಿ ವ್ಯಾಪಾರಸ್ಥರು ಕಟ್ಕೊಂಡು ಹೋಗುವಂಥದ್ದು. 10,000 ಅವರು ಚೆನ್ನಾಗಿ ಕಟ್ಟಿದ ಮೇಲೆ ಅವರಿಗೆ ಮತ್ತೆ ಪುನಃ 20,000 ಅವರಿಗೆ ನೀಡಲಾಗುತ್ತೆ. 20,000 ಅವರು ಚೆನ್ನಾಗಿ ಕಟ್ಕೊಂಡು ಅವರು ಸಕ್ಸಸ್ಸಿವಾಗಿ ಕಟ್ಟಿದ್ದಾರೆ ಅಂತ ಅಂದರೆ ಅವರಿಗೆ 50,000 ರೂಪಾಯಿಯನ್ನು ಮತ್ತೆ ನೀಡಲಾಗುತ್ತೆ. 50,000 ರೂಪಾಯಿಯನ್ನು ಅವರು ಇನ್ನೂ ಚೆನ್ನಾಗಿ ಅವರು ಇದು ಮಾಡಿದ್ದಾರೆ ಅಂತ ಅಂದರೆ ಸರ್ಕಾರದ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ತಗೊಳ್ಳೋಕ್ಕೆ ಅವಕಾಶ ಇರ್ತದೆ. ಒಂದನೇದಾಗಿ ಅವರು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮೊಬೈಲಿಗೆ. ಇನ್ನೊಂದು ಅವರಲ್ಲಿ ಬ್ಯಾಂಕ್ ಅಕೌಂಟು ಪಾಸ್ಬುಕ್ ಇರಬೇಕು. ನಂತರ ಅವರು ಏನು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಚಟುವಟಿಕೆ ಇರ್ತದೆ ಆ ಚಟುವಟಿಕೆ ಇರುವಂತಹ ಒಂದು ಫೋಟೋವನ್ನು ಅವರು ತಗೊಂಡು ಬರಬೇಕು. ಅವರು ತಂದು ನೇರವಾಗಿ ಅವರ ಮೊಬೈಲ್ನಲ್ಲೂ ಅವ್ರು ಮಾಡ್ಬೋದು. ಇಲ್ಲ ಅಂದರೆ ಕರ್ನಾಟಕ ಒನ್ ಅಥವಾ CSC ಮುಖಾಂತರ ಮಾಡ್ಬೋದು. ಅಥವಾ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಅಥವಾ ಏನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬಂದು ಅವರು ಅದನ್ನು ಅಪ್ಲಿಕೇಶನ್ ಹಾಕ್ಬೋದು. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರೋದು, ನಾನು ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡ್ತಾ ಇರೋದು. ಬ್ಯಾಂಕ್ ಆಫ್ ಬರೋಡದವರು ಈ ಥರ ಹೇಳಿದ್ದಾರೆ. ಇವರದ್ದು ಸಹ ಹಾಗೇನೆ, ಇವರು ಮೀನಿನ ವ್ಯಾಪಾರ ಮಾಡೋದು. ಅವರಿಗೆ ಸಹ ಹಾಗೇನೆ ಹೇಳ್ತಾ ಇದ್ದಾರೆ. 10,000 ಕೊಟ್ಟಾದ ಮೇಲೆ ಈಗ ಹೇಳ್ತಾ ಇದ್ದಾರೆ 20,000 ಇಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಿಟರ್ನ್ ಕಳಿಸ್ತಾ ಇದ್ದಾರೆ. ಇವರದ್ದು ಸಹ ಹಾಗೇನೆ 2 ವರ್ಷದಿಂದ ನನ್ನ ಹಾಗೇನೆ ಇವರದ್ದು ಸಹ ಕೊಡ್ತೇನೆ ಅಂತ ಹೇಳಿ ಬ್ಯಾಂಕ್ ಆಫ್ ಬರೋಡದವರು ನೇತಾಡಿಸ್ತಾ ಇದ್ದಾರೆ. ಕೊಡ್ತೇನೆ ಅಂತ ಹೇಳ್ತಾರೆ ಮತ್ತೆ ಕೊಡೋದಿಲ್ಲ. ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಒಂದು ಸಲ PM ಇದ್ದು ಎಂಟ್ರಿ ಆದ ಮೇಲೆ ಇನ್ನೊಂದು ಬ್ಯಾಂಕಿಗೆ ನಾವು ಹಾಕಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಬ್ಯಾಂಕಿನಲ್ಲಿ ಮಾತಾಡುವಾಗ ಅವ್ರು ಕೊಡ್ತೇನೆ ಅಂತ ಹೇಳಿದ್ರು, ಈ ಬ್ಯಾಂಕಿನಿಂದ ಆದ್ರಿಂದ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸುಳ್ಯದ ಸುರೇಶ್ ನಾಯಕ್ ಪನ್ಪುನವರಿ ಬಡಗನ್ನೂರು ಮುಲಕಂಡದ ಸುರೇಖಾ ಬೊಕ್ಕ ಅಲಂಗಾರ್ ಕುಂತೂರುದ ಗಿರಿಜಾ ಪನ್ಪುನ ಇರ್ವೇರು ಪೊಂಜೋಲೆನು ಬಂಗಾರ್ ಪದ್ದೇಗಾದ ಕೆರಿಯರ ಪ್ರಯತ್ನ ಮಲ್ತದಿನ ಸಂಗತಿ ಪುತ್ತೂರದ ಬಡಗನ್ನೂರುಡು ನಡೆತುದುಂಡು. ಸುಳ್ಯದ ಸುರೇಶ್ ನಾಯಕ್ ಪನ್ಪುನವರಿ 54 ವರ್ಷದ ಪ್ರಾಯದ ಬಡಗನ್ನೂರು ಮುಲಕಂಡದ ಸುರೇಖಾ ಬೊಕ್ಕ ಅಲಂಗಾರ್ ಕುಂತೂರ್ದ 52 ವರ್ಷ ಪ್ರಾಯದ ಗಿರಿಜಾ ಪನ್ಪುನ ಇರ್ವೇರು ಪೊಂಜೋಲೆನು ಕೆರಿಯರ ಪ್ರಯತ್ನ ಮಲ್ತಿನ ಸಂಗತಿ ಪುತ್ತೂರ್ದ ಬಡಗನ್ನೂರುಡು ನಡೆತುದುಂಡು. ಸುರೇಖಾ ಪುತ್ತೂರು ಬಡಗನ್ನೂರು ಗ್ರಾಮದ ರವಿಚಂದ್ರ ಪನ್ಪುನರ್ನ ಸಿದ್ದಪ್ಪೆ ಆದಿತ್ತದು ಕರಿನ ಓರ್ಮ ವರ್ಷ ಹಿಡಿದು ಅವೇ ಇಲ್ಲಡಿತ್ತೇರು. ಗಿರಿಜಾ ಈ ಇಲ್ಲದ ಬೇಲೆದ ಪೊಂಜುವಾದುಲ್ಲೇರು. ದೂರಿತ್ತಿನ ಸುರೇಶ್ ಈ ಇಲ್ಲಡೆ ಅಪರೂಪಗೂ ಬೇಲೆಗೆ ಬರೊಂದಿತ್ತಿನ ಯಾದುಲ್ಲೆ ಪುಲ್ಯಕಾಂಡೆ ಕೆಲಸಕ್ಕೆ ಪೋದಿತ್ತಿನ ರವಿಚಂದ್ರರು ಮಧ್ಯಾಹ್ನ ಇಲ್ಲಡೆ ಬನ್ನಗ ಸಿದ್ದಪ್ಪನ ಮೊಬೈಲ್ ಇಲ್ಲದ ಮೊಗಸಾಲಿಡ ರಿಂಗ್ ಹೊಂದಿತ್ತರು. ಫೋನ್ ದೆತ್ತದ ಪಾತ್ರೆನಗ ನಿರಕರಿತ ಗಂಗಾಧರ ಪನ್ಪುನಾರು ಫೋನುಡು ಪಾತಿರದು ಇರನ ತೋಟೋಡು ಇರುವೆರು ಪೊಂಜೋನಕ್ಕಲು ಬೂರ್ದಿತ್ತದು ನಾಯಿಲು ಕೊಯ್ತಂದುಲ್ಲ ಅಂತ ತೆರಿಪಾದೆರು. ಅಪಗನಿ ತೋಟದಂಚಿ ಪೋನಗ ಸಾದಿಡರಣ ಇಲ್ಲಡೆ ಹೊರವರ ಬರೊಂದಿತ್ತಿನ ಸುರೇಶ್ ನಾಯಕ್ ಬರೊಂದು ಪುಣ್ಯನ ತೂತೆರು. ತೋಟಗ ಪೊದ್ದು ತುನಗ ಇರುವೇರು ಪೊಂಜೋಲೆನ ಕಂಟಿಲನ್ನು ಬೈರಾಸಡು ಬಿಗಿತ್ತದು ಕಟ್ಟದುಂಡು ಅಕಲು ಪಾತಿರ್ನ ಸಿಟಿಟು ಇಜ್ಜಾಂಡು.
ಗಿರಿಜಾ ಪನ್ಪುನರ್ನ ಮೋನೆ ಬೊಕ ರಡ್ಡ್ ಕಣ್ಣದೌಲು ಪೆಟ್ಟಾದಿತ್ತದು ಎಡೆತಕ್ಕಿ ಬಿತ್ತ ಓಲೆ ಒಯ್ತದ ಕಿವಿ ಪರಿದ್ದುಂಡು. ಸುರೇಖಾ ಪನ್ಪುನರೆಗ್ ಮೋನೆ ಬೊಕ ಕಣ್ಣದ ಜಾಗೆಗ್ ಪೆಟ್ಟಾದಿತ್ತುಂಡು. ಅಕ್ಲೇನು ಆಂಬ್ಯುಲೆನ್ಸ್ ಆಸ್ಪತ್ರೆಗೆ ಕೊನಗ ಮತಿವತ್ತಿನ ಸುರೇಖಾ ಪಾತ್ರೆದು ಬಂಗಾರು ವೈಪೆರೆ ಗಿರಿಜಾಗ ಪೆಟ್ಟು ಪಾಡ್ದು ಕೆರಿಯರೆ ತೂತೆಂದು ತೆರಿಪಾದರು. ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ದು ಪೊಲೀಸರು ಕೆಲವೇ ಗಂಟೆಲಿಡು ಸುರೇಶ್ ನಾಯಕನ್ ಪತ್ತದಿರು. ಪೆಟ್ಟೈನ ಪೊಂಜೋಲಿನ ಆಸ್ಪತ್ರೆಗೆ ಸೇರ್ಸಾದಂಡು. ತನಿಖೆ ತುಂಬರಿದಂಡು. ಇಸ್ರೋ ಭಾರತದ ಪೆರ್ಮೆದ ಸಂಸ್ಥೆ. ಲೋಕದ ಪಾಕ ದೇಶುಲಿನ ಒತ್ತು ಗ್ರಹಲಿನ ಬಾನಗೇರಾವ್ನೆಕ್ ಇಸ್ರೋ ಸಹಾಯ ಮಲ್ತದನಂದು ಕೇಂದ್ರ ಕೃಷಿ ಸಹಾಯಕ ಮಂತ್ರಿ ಶೋಭಾ ಕರಂದ್ಲಾಜೆ ಒಡಿಪುಡು ಚಂದ್ರಯಾನ ಮೂಜೆಕ್ ಎಡ್ಡೆಪ ಬಯಕದು ಪಂತೆರು. ಚಂದ್ರಯಾನ ಮೂಜೆನ್ ಗೆಲ್ಮೇಡು ಬಾನೋಗೇರಾಯ್ನೇಕ್ ಕೇಂದ್ರ ಕೃಷಿ ಸಹಾಯಕ ಮಂತ್ರಿ ಶೋಭಾ ಕರಂದ್ಲಾಜೆ ಎಡ್ಡೆಪ್ಪು ಬಯಕಿದ್ದರು. ಒಡಿಪುಡಾರು ಸುದ್ದಿಗಾರರ ಪಾತಿರದು ಚಂದ್ರಯಾನ ಮೂಜಿ ಗೆಲ್ಮೆ ಪಡೆಬಿಡಂದು ಎಡ್ಡೆಪ್ಪು ಬಯಕಿಯರು. ಇಸ್ರೋ ಭಾರತದ ಪೆರ್ಮೆದ ಸಂಸ್ಥೆ. ಲೋಕದ ಪಾಕ ದೇಶುಲಿನ ಒತ್ತು ಗ್ರಹಲಿನ ಬಾನಗೇರಾವ್ನೇಕ್ ಇಸ್ರೋ ಸಹಾಯ ಮಲ್ತದುಂಡು. ಬೇತ ದೇಶುಲಿಗ್ಲ ಇಸ್ರೋ ಸಹಾಯ ಮಲ್ತದುಂಡು. ಇಸ್ರೋಗೂ ಸೌಕರ್ಯ ಸವಲತ್ತು ಇಜ್ಜಿಂದ ಪನ್ಪುನ ಕಾಲ ಹುಂಜಿ ಇತ್ತುಂಡು. ಆಂಡ ಅಪ್ಪಗ ಅಮೆರಿಕದ ನಾಸಾ ಬೊಕ ರಷ್ಯಾದ ಬಗೆಟ್ ಮಾತಿರ್ಲ ಪಾತಿರುದಿತ್ತೆರು. ಆಂಡ ಇತ್ತೆ ಭಾರತದ ಇಸ್ರೋ ಸಂಸ್ಥೆಯನ್ನು ಲೋಕಪುಗಾರನಂಚ ಪಾತಿರೊಂದುಲ್ಲಿರಂದು ಪಂಡಿರು. ಬುಧರ ಕಾಂಡೆ ಕೃಷ್ಣ ಮಠಕ್ಕೆ ಪೋದು ಪ್ರಾರ್ಥನೆ ಮಲ್ತದೆ. ಭಾರತ ಆಜುನುತ್ತ 41 ಕೋಟಿ ರೂಪಾಯಿ ಖರ್ಚು ಮಲ್ತದಿತ್ತದು. ವಿಜ್ಞಾನಿಲು ಪ್ರಯತ್ನ ಮಲ್ತದಿರು. ವಿಜ್ಞಾನಿಲಿನ ಪ್ರಯತ್ನ ಗೆಲ್ಮೆ ಪಡೆವಡು. ವಿಜ್ಞಾನಿಲಿಗೂ ಸೊಲ್ಮೆ ಪನೊಂದುಲ್ಲೆ ಎಂದು ಶೋಭಾ ಕರಂದ್ಲಾಜೆ ಪಂಡಿರು. ಚಂದ್ರಯಾನ ಮೂಜಿ ಬಾನೋಗೇರಾಯಿನ ಬಗೆಟ್ ಪ್ರಕಾಶ್ ರೈ ಕೋಂಗಿ ಮಲ್ತಿನೆಕ್ ಜವಾಬ್ ಕೊರ್ನ ಆರು ಪ್ರಕಾಶ್ ರಾಜ್ ಭಾರತನು ಪ್ರೀತಿ ಮಲ್ಪುಜೆರು. ಅರೆಗ್ ಭಾರತದ ದುಡ್ಡು ಬೋಡು ಅಂಡ ಅರೆನ ಮನಸ್ಸು ಬೇತೆ ಓಲ ಉಂಡು. ನಮ್ಮ ದೇಶುಡು ಇತ್ತೊಂದು ನಮ್ಮ ಗಾಳಿ ನೀರು ದೆತ್ತೊಂದು ಬೊಡ್ಚಾಂದಿನ ಪನ್ಪುನ ಅಪಮಾನ ಮಲ್ಪುನ ಸರಿಯತ್ತು ಆರು ಓಲುಲ್ಲಿರಂದು ಅರೆಗೆ ಆರೇ ಪ್ರಶ್ನೆ ಮಲ್ಪೊಡುಂದು ಶೋಭಾ ಕರಂದ್ಲಾಜೆ ಪಂಡಿರು. ಇಸ್ರೋ ಭಾರತದ ಹೆಮ್ಮೆಯ ಸಂಸ್ಥೆ. ಇಸ್ರೋ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಪ್ರಪಂಚದ ಹಲವಾರು ದೇಶಗಳ ಅಂತರಿಕ್ಷ ಉಡಾಯನವನ್ನು ಇಸ್ರೋ ಮಾಡಿದೆ. ಬೇರೆ ಬೇರೆ ಚಿಕ್ಕ ದೇಶಗಳಿಗೆ ಇಸ್ರೋದ ಮೂಲಕ ಅವರ ದೇಶಕ್ಕೆ ಯಾವ ಮಾಹಿತಿ ಬೇಕು ಅದನ್ನು ತನ್ನ ಕೇಂದ್ರದಲ್ಲಿ ಉಡಾಯನವನ್ನು ಮಾಡಿ ಅವರಿಗೆ ಸಹಾಯವನ್ನು ಮಾಡಿದಂಥ ಸಂಸ್ಥೆ ಅದು ಇಸ್ರೋ. ಒಂದು ಕಾಲ ಇತ್ತು ಇಸ್ರೋ ಅದಕ್ಕೇನೋ ಸೌಲಭ್ಯ ಇಲ್ಲ, ಸೌಕರ್ಯ ಇಲ್ಲ ಅನ್ನುವಂಥದ್ದು ಕೂಡ ಇತ್ತು. ಅಮೆರಿಕದ ನಾಸಾದ ಬಗ್ಗೆ ಮಾತಾಡ್ತಿದ್ರು, ರಷ್ಯಾದ ಬಗ್ಗೆ ಮಾತಾಡ್ತಿದ್ರು. ಆದರೆ ಇವತ್ತು ಭಾರತದ ಇಸ್ರೋವನ್ನು ಇಡೀ ಪ್ರಪಂಚ ಕೊಂಡಾಡುವ ರೀತಿಯಲ್ಲಾಗಿದೆ. ಭಾರತದ ಅಂತರಿಕ್ಷ ನೌಕೆ ಚಂದ್ರಯಾನ ಇವತ್ತು ಚಂದ್ರನ ಅಂಗಳವನ್ನು ಚುಂಬಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಖುಷಿ ಕೊಡ್ತಾ ಇದೆ. ನಾನು ಬೆಳಿಗ್ಗೆ ಶ್ರೀಕೃಷ್ಣನ ಹತ್ರ ಹೋಗಿದ್ದೆ, ಪ್ರಾರ್ಥನೆಯನ್ನು ಮಾಡಿದೆ. ಭಾರತ 641 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತೇನು ಚಂದ್ರನ ಅಂಗಳಕ್ಕೆ ಹೋಗಬೇಕನ್ನುವಂಥ ತೀರ್ಮಾನವನ್ನು ಮಾಡಿ ಆ ನಿರ್ಧಾರವನ್ನು ತಗೊಂಡು ನಮ್ಮ ವಿಜ್ಞಾನಿಗಳು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನ ಯಶಸ್ವಿ ಆಗಲಿ. ನಮ್ಮ ಇಸ್ರೋಗೆ ಯಾವ ಮಾಹಿತಿ ಚಂದ್ರನಿಂದ ಬೇಕೋ ಅದು ಇವತ್ತಿನಿಂದ ಸಿಗೋದಕ್ಕೆ ಆರಂಭ ಆಗಲಿ, ಯಶಸ್ವಿ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಶ್ರೀಕೃಷ್ಣನ ಹತ್ರ ನಾವು ಮಾಡಿದ್ದೀವಿ. ಪ್ರಕಾಶ್ ರಾಜ್ ಅವರು ಭಾರತವನ್ನು ಪ್ರೀತಿಸಲ್ಲ, ಭಾರತದ ವಿಚಾರವನ್ನು ಪ್ರೀತಿಸಲ್ಲ, ಭಾರತದ ದುಡ್ಡು ಬೇಕು ಅವರಿಗೆ. ಆದರೆ ಅವರ ಮನಸ್ಸು ಬೇರೆಯಲ್ಲೇ ಇರಬೇಕು. ನನಗೆ ಅನಿಸುತ್ತೆ ಅವರ ಮನಸ್ಸು ಎಲ್ಲಿದೆಯೋ ಅಲ್ಲಿ ಅವರು ಹೋದರೆ ಅವರು ಇನ್ನೆಷ್ಟು ಖುಷಿಯಾಗಿರ್ಬೋದು, ಶಾಂತಿಯಾಗಿರ್ಬೋದು ಮತ್ತು ಆನಂದವಾಗಿರ್ಬೋದು. ಪ್ರಕಾಶ್ ರಾಜ್ ಅವರು ಭಾಳ ಬೇಸತ್ಕೊಂಡು ದುಃಖ ಪಟ್ಟುಕೊಂಡು ಭಾರತದಲ್ಲಿ ಇರಬೇಕಾದಂಥ ಅಗತ್ಯ ಇಲ್ಲ. ಅದಕ್ಕಾಗಿ ಇವತ್ತು ಚಂದ್ರಯಾನದಂಥ ವಿಚಾರವನ್ನು ಕೂಡ ಅವ್ರು ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ನಮ್ಮ ವಿಜ್ಞಾನಿಗಳಿಗೆ ಮಾಡ್ತಾ ಇರುವಂಥ ಅಪಮಾನ ಇದು, ಭಾರತಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಇವತ್ತು ಪ್ರಪಂಚ ಕೊಂಡಾಡ್ತಾ ಇದೆ. ಬೇರೆ ಬೇರೆ ದೇಶಗಳು ನಮಗೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮದೇ ದೇಶದಲ್ಲಿ ನಮ್ಮ ನೀರು, ನಮ್ಮ ಗಾಳಿ, ನಮ್ಮ ಅನ್ನ ತಿನ್ನುವಂಥ ವ್ಯಕ್ತಿಗಳು ಇದಕ್ಕೆ ಅವಹೇಳನ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ ಅಂತಂದರೆ ಅವರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಸಂದರ್ಭದಲ್ಲಿ ಹಲವಾರು ಜನ ನಾಯಕರು ನಮ್ಮ ಜೊತೆ ಬಂದಿದ್ದರು, MLAಗಳು ಬಂದಿದ್ದರು. ಭಾರತೀಯ ಜನತಾ ಪಾರ್ಟಿ ಒಟ್ಟು ಸೇರಿ ನಮ್ಮ ನಾಯಕರು ಅವರನ್ನು ಗೆಲ್ಲಿಸ್ಕೊಂಡಿದ್ರು. ಗೆಲ್ಲಿಸಿದ್ದು ಮಾತ್ರ ಅಲ್ಲ, ಅವರಿಗೆ ಅತ್ಯಂತ ಪ್ರಮುಖ ಕ್ರೀಮಿ ಲೇಯರಿನ ಕ್ರೀಮಿ ಹುದ್ದೆಗಳನ್ನು ಕೂಡ ನಾವು ಕೊಡಲಾಗಿತ್ತು. ಒಳ್ಳೆಯ ಮಂತ್ರಿಯನ್ನು ನಾವು ಮಾಡಲಾಗಿತ್ತು. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿರ್ಬೋದು. ಸೋತ ಕಾರಣಕ್ಕಾಗಿ ನಾವು ಗೆದ್ದವರ ಪಕ್ಷಕ್ಕೆ ಹೋಗ್ತೀವಿ ಅನ್ನುವಂಥದ್ದು ರಾಜಕೀಯವಾಗಿ ಎಷ್ಟು ಸರಿ ಅನ್ನುವಂಥದ್ದನ್ನು ಯಾರು ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಅವರು ಯೋಚನೆ ಮಾಡಬೇಕು. ನನಗೆ ವಿಶ್ವಾಸ ಇದೆ ಯಾರೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ, ಪಾರ್ಟಿಯಲ್ಲಿ ಇರ್ತಾರೆ.
ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಿ ಮಾಡೋದಕ್ಕೆ ಅವರೆಲ್ಲರೂ ತಮ್ಮ ಶ್ರಮವನ್ನು ಹಾಕ್ತಾರೆ ಅನ್ನುವಂಥ ವಿಶ್ವಾಸ ನಂಗಿದೆ. ಪಕ್ಷಿಕೆರೆ ಕೋಯ್ಕುಡೆ ಮದರ್ ತೆರೇಸಾ ಲೇಔಟ್ ಉಡುಪುನ ಶ್ರೀಲತಾ ಪೂಜಾರಿ ಪನ್ಪುನರ್ನ ಇಲ್ಲಗ್ ಏರ್ಲಾ ಇಜ್ಜಂದಿನ ಪೊರ್ತು ಕಲ್ವೇರು ಪೊಗ್ಗುದು ಬಂಗಾರ್ ಪದ್ದೆ ಬೊಕ್ಕ ಕಾಸು ಕಂಡದಿನ ಬಗೆಟ್ ವರದಿಯಾತನು. ಇಲ್ಲೊಂಜೇಕ್ ಕಲ್ವೇರು ಪೊಗ್ಗುದು ಪದ್ದೆ ಬೊಕ್ಕ ಕಾಸು ಕಂಡದು ಕುನುಯಿನ ಸಂಗತಿ ಪಕ್ಷಿಕೆರೆ ಕೈತಲ್ದ ಕೊಯ್ಕುಡೆಡೆ ನಡೆತಿದ್ರು. ಕೊಯ್ಕುಡೆ ಮದರ್ ತೆರೇಸಾ ಲೇಔಟ್ ಉಡುಪುನ ಶ್ರೀಲತಾ ಪೂಜಾರಿ ಪನ್ಪುನರ್ನ ಇಲ್ಲಗ್ ಏರ್ಲಾ ಇಜ್ಜಂದಿನ ಪೊರ್ತು ಕಲ್ವೇರು ಪೊಗ್ದೇರು. ಶ್ರೀಲತಾ ಬೊಕ್ಕ ಇಲ್ಲಲ್ದಕ್ಲು ನಾಗರ ಪಂಚಮಿ ಲೆಕ್ಕುಡು ಅಪ್ಪೆಲ್ಲಡೆ ಪೋದಿತ್ತೇರು. ಬಯ್ಯಗ್ ಬತ್ತು ತೂನಗ ಇಲ್ಲಡ್ ಕಂಡ ದಿನ ಗೊತ್ತಾತನು. ಕಲ್ವೇರು ಇಲ್ಲಲ್ದ ಪಿರವು ಅಟಿಲ್ದ ಕೋಣೆದ ಪಿರವದ ಕರ್ಬದ ಗ್ರಿಲ್ಸ್ನ ಮಿಷಿನಡು ತುಂಡು ಮಲ್ತದು ಉಲಾಯಿ ಪೊಗ್ಗುದು ಪಿರವದ ಬಾಕಿಲು ಪುಡತ್ತದು ರಡ್ಡು ಕೋಣಿಲೆಡು ನಾಡ್ದು ಒಂಜಿ ಕಪಾಟದ ಬೀಗ ದರ್ತದು ಐಟಿತ್ತಿನ ಕಾಸು ಸೇರಿದು 5 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೇನ ರಟ್ಟಾದೆರು. ನಾಗರ ಪಂಚಮಿಗೆ ಪೋದಿತ್ತನಲ್ಲ ಇತರ ಮಧ್ಯಾಹ್ನ ಶ್ರೀಲತ್ತೇರ್ನ ಸಮ್ಮಲೆ ಜಯಶೀಲ ಪೂಜಾರಿ ಇಲ್ಲಡೆ ಬತ್ತದು ತೂದು ಪಂಜ ಮೊಗೆಪಾಡಿಡುಪ್ಪುನ ಅರೆನ ಪರ ಇಲ್ಲಡೆ ಪೋತೇರು. ಈ ಪೊರ್ತುಡು ಕಂಡದಿಜ್ಜೇರು. ಅಂಡ ಅಂಗಾರೆ ಮಧ್ಯಾಹ್ನ ಶ್ರೀಲತೆ ಇಲ್ಲಡೆ ಬತ್ತು ತೂನಗ ಕಂಡ ದಿನ ಗೊತ್ತಾತನು. ಶ್ರೀಲತ್ತೇರ್ನ ಕಂಡನಿ ಭರತ್ ಪೂಜಾರಿ ಕರಿನ ಕೆಲವು ದಿನೋಡ್ ದುಂಬು ಪಿದೇ ದೇಶಗೂ ಬೇಲೆಗೆ ಪೋದಿತ್ತೇರು. ಮುಲ್ಕಿ ಪೊಲೀಸರು ಶ್ವಾನದಳ ಬೆರಳಚ್ಚಿ ತಜ್ಞರು ಬತ್ತದು ತನಿಖೆ ನಡಪಾದರು. ಪೊಲೀಸ್ ನಾಯಿ ಇಲ್ಲದ ಪಿರವು ಬಾಕಿಲಿಡೆ ಉಲಾಯ್ ಪೋಗುದು ಐಡದ ಬೊಕ್ಕ ಇಲ್ಲ ಪಿರವದ ಗುಡ್ಡೆಗೆ ಪೋದಿತ್ತಂಡು. ಪೊಲೀಸ್ ತನಿಖೆ ನಡಪಾಂದುಲ್ಲೆರು. ಮೀನುಗಾರರನ್ನ ಎಡ್ಡೆ ಸಾಯಸಕಾರಡು ಕಡಲಡುಂಡಾಯ್ನ ಪಾಕ ಸಮಸ್ಯೆಯನ್ನು ದೂರ ಮಲ್ಪರೆ ಸಾಧ್ಯ ಆತನೆಂದು ಕರಾವಳಿ ಕಾಪುಪಟ್ಲಂದ ಪೊಲೀಸ್ ಮುಖ್ಯಸ್ಥರು ಅಬ್ದುಲ್ ಅಹದ್ ಒಡಿಪೋ ಜಿಲ್ಲಾ ವಾರ್ತಾ ಮಾಂಡಲಿನ ಪಾತ್ರಕತೆ ಕಾರ್ಯಕ್ರಮಟ್ಟು ಪಂತೆರು. ಮೀನುಗಾರರನ್ನ ಎಡ್ಡೆ ಸಾಯಸಕಾರಡು ಕಡಲಡುಂಡಾಯ್ನ ಪಾಕ ಸಮಸ್ಯೆಯನ್ನು ದೂರ ಮಲ್ಪರೆ ಸಾಧ್ಯ ಆತನೆಂದು ಕರಾವಳಿ ಕಾಪುಪಟ್ಲಂದ ಪೊಲೀಸ್ ಮುಖ್ಯಸ್ಥರು ಅಬ್ದುಲ್ ಅಹದ್ ಪಂತೆರು. ಒಡಿಪೋ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಜತೋತ್ಸವ ಸಮಿತಿಯಿಂದ ತನ್ನಲಿಟ್ಟು ಒಡಿಪದ ಪತ್ರಿಕಾ ಭವನಡು ವಾರ್ತಾ ಮಾನಿಲಿಡದಿ ಒನ್ನ ಪಾತ್ರಕತೆ ಕಾರ್ಯಕ್ರಮಟು ಆರ್ಪಾತಿರಿಯರು. ಟೀಮ್ ವರ್ಕ್ಡ್ ತಾನು ನಂಬಿಕಿದ್ದಿ ಒಂದೇ ಇಂದೆಡ್ದು ತನಕ ಗೆಲ್ಮೆ ತಿಕ್ಕದಂಡು ಕರಾವಳಿ ಪೊಲೀಸ್ ಪಟ್ಲ ಮೂಡ್ಲ ಟೀಮ್ ವರ್ಕ್ಡ್ ಕೆಲಸ ಮಲ್ತದಿದ್ದು ಮೀನು ಪತ್ತನಕ್ಲಿನ ಒಟ್ಟುಗೂ ಎಡ್ಡೆಡು ಉಪ್ಪು ನೀಡಿದವ್ರ ಪಾಕಸತಿ ಪಾಕ ಸಮಸ್ಯೆಲಿನ ದೂರ ಮಲ್ಪರೆ ಸಾಧ್ಯ ಆತನೆಂದು ಆರ್ಪಂಡಿರು. ನರಮಾಣ್ಯ ಕಲ್ವ ಸಾಗಾವನೆಟ ಬಗೆಟ್ ವಾರ್ತಾ ಮಾನಿಲಿನ ಪ್ರಶ್ನೆಲೆಗ್ ಜವಾಬ್ ಕೊರ್ನ ಅಬ್ದುಲ್ ಅಹದ್ ಪಾತಿರ್ದು ಅಂಚಿನ ಒವ್ವೇ ಸಂಗತಿ ಆತಜಿ ತಮಿಳ್ನಾಡು ವರದಿ ಆತಿತ್ತಂಡು ಆಂಡ ನಮ್ಮವ್ಲ ಆತಜಿ ಆಂಡವ ಎಂಕುಲು ಸಜ್ಜಾದುಲ್ಲ ಅನ್ಪಂಡಿರು. ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ರಾಜೇಶ್ ಶೆಟ್ಟಿ, ಪ್ರಧಾನ ಕಾರ್ಯಂತರು ನಜೀರ್ ಪುಲ್ಯ, ಪತ್ರಿಕಾ ಭವನ ತೋನ ಸಮಿತಿ ಸಂಚಾಲಕರು ಅಜಿತ್ ಶೆಟ್ಟಿ, ಅಂಕಿತ್ ಶೆಟ್ಟಿ ಈ ಪೊರ್ತೊಡಿತ್ತರು. ಎಲ್ಲ ಕೊಟ್ಟು ಸಣ್ಣ ದೊಡ್ಡ ಸೇರಿಸಿದ್ರೆ 25,000 ಕೊಟ್ಟಿದೆ ಕರ್ನಾಟಕ ಪೋಸ್ಟ್ 25,000. ಅದರಲ್ಲಿ ಹೋಗೋ ಜನರ ಸಂಖ್ಯೆ ದಿನ ಹೋಗ್ತಾರಂತಲ್ಲ, ಜನರ ಸಂಖ್ಯೆ ಎವರೇಜ್ 10 ಹಾಕಿದ್ರು ಅಷ್ಟಾಯ್ತು, 2.5 ಲಕ್ಷ ಜನ ಮಾಡ್ತಾರೆ. ಮತ್ತೆ ಅವರದ್ರೂ ಅವೇರ್ನೆಸ್ ಇರ್ತದೆ, ಅವ್ರಿಗೂ ಎಲ್ಲ ರೀತಿಯ ಬಹಳ ಶ್ರಮ ಇರ್ತಾರೆ. ಸೊ ಅವರು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ. ಆ ಥರದ್ದು ಏನಾದ್ರು ಬೇಕಂದ್ರೆ ಅವರಿಗೆ ಹೊಸ ಜನರು ಹೊಸ ಕೊಟ್ಟು ಬಂದರೆ ಇಮಿಡಿಯೇಟ್ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ಅವ್ರ ಜೊತೆ ನಮಗೆ ಬಹಳ ಒಳ್ಳೆಯ ಸಂಪರ್ಕ ಇದೆ. ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ. ನಮ್ಗೇನಾದರೂ ಸಹಾಯ ಬೇಕಿದ್ರೆ ಅವರು ಕೂಡ ತಕ್ಷಣ ಬೋಟ್ಗಳನ್ನ ತಗೊಂಡು ಬರ್ತಾರೆ. ಅವ್ರ ಬೋಟ್ಗಳಲ್ಲಿ ನಾವು ಮಾಡಿ ಅಂತ ಮಾಡ್ತೀವಿ. ಈ ಥರದ್ದು ಒಂದು ಅವಿನಾಭಾವ ಸಂಬಂಧ ನಮಗೆ ಮೀನುಗಾರರ ಜೊತೆ ಇದೇ ಇರಲು ಬೇಕು. ಅದು ನಾವು ಮಾಡಿರೋ ಹೊಸ ಇನ್ವೆನ್ಷನ್ ಅಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ದಿ ಪಾಲಿಸಿ, ನ್ಯಾಷನಲ್ ಪಾಲಿಸಿ ಅಂತ. ಮೀನುಗಾರರ ಜೊತೆ ಸಮುದ್ರದಲ್ಲಿ ಇರೋರು ಅವರೇ ಅಲ್ಲ. ಮತ್ತೆ ಆ ಕಡೆ ಹೋದರೆ ರಾಜಸ್ಥಾನ್, ಪಂಜಾಬ್ ಹೋದರೆ ಬಾರ್ಡರ್ ವಿಲೇಜಸ್ ಅಲ್ಲಿ ಯಾರು ವಾಸವಾಗಿರ್ತಾರೆ ಅವರಿಗೆ ವೈಬ್ರೆಂಟ್ ವಿಲೇಜ್ ಸ್ಕೀಮ್ ಅಂತಿದೆ. ಈ ಕಡೆನೂ ಕೂಡ ಅದು ಬರಲಿಕ್ಕೆ ಚಾನ್ಸ್ ಇದೆ. ವೈಬ್ರೆಂಟ್ ವಿಲೇಜ್ ಸ್ಕೀಮ್ ಅಂದರೆ ಅಲ್ಲಿ ಬಾರ್ಡರ್ ವಿಲೇಜಸ್ ಅಲ್ಲಿ ಕೂಡ ಬಾರ್ಡರ್ ವಿಲೇಜಸ್. ಈಗ ನೀವು ಏನಂತಾರೆ ಮಲ್ಪೆ ಇದೆಲ್ಲ ದೊಡ್ಡ ಆ ದರೆಗಳು ಏನಿದೆ ಇವೆಲ್ಲ ಬಾರ್ಡರ್ ವಿಲೇಜಸ್. ಇಲ್ಲಿ ಕೂಡ ಕೇಂದ್ರ ಸರ್ಕಾರ ಕೆಲವು ಫೆಸಿಲಿಟಿಗಳನ್ನು ಕೊಡಲಿಕ್ಕೆ ಬಯಸ್ತದೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ್ದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಕುಡ್ಲದ ಶ್ರೀದೇವಿ ಸಮೂಹ ಬರವು ಸಂಸ್ಥೆನ ಗುರ್ಕಾರ್ಯರು ಎ ಸದಾನಂದ ಶೆಟ್ಟಿಯರಿಗೂ ಕುದ್ಮಲ್ ರಂಗರಾವ್ ಪುರಭವನಡು ಆಗಸ್ಟ್ 25 ಬಯ್ಯ 4 ಗಂಟೆಗೆ ಸಾರ್ವಜನಿಕ ಮೆಚ್ಚುಗೆ ಲೇಸ್ ಅಟ್ಟಣೆ ಮಲ್ತದಾಂದ್ ಅಭಿನಂದನಾ ಸಮಿತಿ ಗುರ್ಕಾರ್ಯರು ರವೀಂದ್ರನಾಥ ರೈ ಸುದ್ದಿ ಕುಟ್ಟುಡು ಪಂತೆರು.
ಡಾಕ್ಟರ್ ಹತ್ತೂರು ಸದಾನಂದ ಶೆಟ್ಟಿ ಅಭಿನಂದನಾ ಸಮಿತಿ ಗುರುಕಾರ್ಯರು ರವೀಂದ್ರನಾಥ ರೈ ಅಂಗಾರೆ ಕುಡ್ಲಡ ಸುದ್ದಿಗುಟ್ಟುಡು ಪಾತೆರ್ದು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ್ದು ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ ಕುಡ್ಲದ ಶ್ರೀದೇವಿ ಸಮೂಹ ಬರೋ ಸಂಸ್ಥೆನ ಗುರುಕಾರ್ಯರು ಎ ಸದಾನಂದ ಶೆಟ್ಟಿಯರಿಗೂ ಕುದ್ಮಲ್ ರಂಗರಾವ್ ಪುರಭವನೋಡು ಆಗಸ್ಟ್ 26 ಬಯ್ಯ 4 ಗಂಟೆಗೆ ಸಾರ್ವಜನಿಕ ಮೆಚ್ಚುಗೆದ ಲೇಸ್ ಅಟ್ಟಣೆ ಮಲ್ತದ ಅಂದ್ ಪಂಡಿರು ದುಂಬದ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮೆಚ್ಚುಗೆದ ಭಾಷಣ ಮಲ್ಪುವೆರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರುಕಾರ್ಮೆ ವಹಿಸುವೆರು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮೇಯರ್ ಜಯಾನಂದ ಅಂಚನ್ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ಡಾಕ್ಟರ್ ಭರತ್ ಶೆಟ್ಟಿ ದುಂಬದ ಮಂತ್ರಿ ಬೀರಮಾನಾಥ್ ರೈ ಬೊಕ್ಕ ಅಭಯ್ ಚಂದ್ರ ಜೈನ್ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ನಿಟ್ಟೆ ವಿನಯ್ ಹೆಗ್ಡೆ ಕುಡ್ಲದ ಬಿಷಪ್ಪರು ಡಾಕ್ಟರ್ ಪೀಟರ್ ಪಾವಲು ಸಲ್ದಾನ ಡಾಕ್ಟರ್ ಎಜೆ ಶೆಟ್ಟಿ ಡಾಕ್ಟರ್ ಮೋಹನ್ ಆಳ್ವ ಐಕಡ ಹರಿ ಶೆಟ್ಟಿ ಬೊಂಬಾಯಿ ಉದ್ಯಮಿ ಪಾದ್ಯ ಅಜಿತ್ ರೈ ಸಂಗೀತ ನಿರ್ದೇಶಕರು ಗುರುಕಿರಣ್ ಬಿನ್ನೆರಾದ ಪಾಲ್ದಿತ್ತನ್ವೇರು ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಗುರುಕಾರ್ಯರು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅಭಿನಂದನಾ ಸಮಿತಿ ಮರ್ಯಾದೆ ಗುರುಕಾರ್ಯರು ಕೆ ಪ್ರಕಾಶ್ ಶೆಟ್ಟಿ ಪಾಲ್ದಿತ್ತಂದು ಈ ಪೊರ್ತುಡುಪ್ಪುವೆರು ಮಧ್ಯಾಹ್ನ 3 ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮ ಅಟ್ಟಣೆ ಮಲ್ತದನಂದು ರವೀಂದ್ರನಾಥ್ ರೈ ಪಂಡೇರು. ನಮ್ಮ ಆತ್ಮೀಯ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರಿಗೆ ಪ್ರತಿಷ್ಠಿತ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿಯನ್ನು ನಮ್ಮ ರಾಜ್ಯದ ರಾಜ್ಯಪಾಲರ ಮುಖಾಂತರ ನೀಡಿದೆ. ಸದಾನಂದ ಶೆಟ್ಟಿ ಅವರು ಸಾಮಾಜಿಕ ಶೈಕ್ಷಣಿಕ ಅದರಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಬಹಳಷ್ಟು ಗಣನೀಯವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಕುವೆಂಪು ಯೂನಿವರ್ಸಿಟಿ ಅವರು ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರಿಗೊಂದು ಪೌರ ಸನ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚಿಸಿ ಇದೇ ತಿಂಗಳು ತಾರೀಕು 26ಕ್ಕೆ ಮಂಗಳೂರು ಪೂರ್ವಾಭರಣದಲ್ಲಿ ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಮಿತಿದ ಒತ್ತು ಗುರುಕಾರ್ಯರು ಸತೀಶ್ ಕುಮಾರ್ ಪಾತೆರ್ದು ಸಾರಥ ವರ್ಮನುತ್ತ ಸೊನ್ಪತ್ತ ಐನೆಟ್ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸದಾನಂದ ಶೆಟ್ಟಿ ದುಂಬಾಳ್ತಿಡು ನಡೆತಿದ್ದಿತ್ತಂಡು 10 ವರ್ಷಗೊರ ಅರೆನಾ ದುಂಬಾಳ್ತಿಡು ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಕುಡ್ಲಡ ನಡೆತಂದುಂಡು ಪಂಡಿರು. ಮಂಗಳೂರಿನ ಇತಿಹಾಸದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ನಾವು ಶ್ರೀ ಸದಾನಂದ ಶೆಟ್ಟಿಯವರ ನೇತೃತ್ವದಲ್ಲಿ 1995ರಲ್ಲಿ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ನಡೆಸಿದಂಥ ಹೆಮ್ಮೆ ನಮ್ಮದು. ಅವರು ಕೇವಲ ಪವರ್ ಲಿಫ್ಟಿಂಗ್ ಮಾತ್ರ ಅಲ್ಲ, ಎಲ್ಲ ಕ್ರೀಡೆಗಳಿಗೆ ತನ್ನಿಂದಾದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಆ ಕ್ರೀಡೆಯನ್ನು ನಮ್ಮ ರಾಜ್ಯದಲ್ಲಿ ಬೆಳೆಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರು ಬ್ಯಾಡ್ಮಿಂಟನ್ ಇರ್ಬೋದು, ಕರಾಟೆ ಇರ್ಬೋದು, ಇನ್ನಿತರ ಹಲವಾರು ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸನ್ಮಾನ ಮಾಡುವುದು ಸಮಯೋಚಿತ ಅಂತೇಳಿ ನಾವು ಭಾವಿಸಿದ್ದೇವೆ. ಅಭಿನಂದನಾ ಸಮಿತಿ ಪ್ರಧಾನ ಕಾರ್ಯಂತರು ಈಶ್ವರ ಕಟೀಲ್, ಕಾರ್ಯಂತರು ಪುರುಷೋತ್ತಮ ಪೂಜಾರಿ, ಒತ್ತು ಗುರುಕಾರ್ಯರು ಎನ್.ಜೆ. ನಾಗೇಶ್, ಎ. ಉಮೇಶ್ ಶೆಟ್ಟಿ, ಸಂಚಾಲಕರಾಯನ ಲೀಲಾಕ್ಷ ಬಿ ಕರ್ಕೇರ, ಪಿ.ಬಿ. ಹರೀಶ್ ರಾಯ್, ಜಗನ್ನಾಥ ಶೆಟ್ಟಿ ಬಾಳ, ಪ್ರಶಾಂತ್ ಕಾರನ್, ಡಿ.ಎಂ. ಅಸ್ಲಾಂ ಸುದ್ದಿ ಕುಟ್ಟುಡಿದ್ದರು. ಪಿರಾಕದ ಉದ್ಭವ ಆಯ್ನ ಬೊಕ್ಕ ವೇದೊಲಿಡು ತೆರಿಪಾದಿನ ಕದಿಕೆ ಪಂತಿ ಸರ್ವ ನಮೂನೆದ ಮೃತ್ಯು ದೋಷ ದೂರ ಮಲ್ಪುನ ಆದುಂಡೊಂದು ವಿದ್ವಾಂಸರು ಪಂಜ ಭಾಸ್ಕರ ಭಟ್ರು ಪಂತೆರು ಕೃಷ್ಣಾಪುರದ ಲಕ್ಷ ದೂರ್ವ ಗಣಯಾಗದ ಲೆಕ್ಕೊಡು ನಡಪಾಯ್ನ ವನಿತಾ ಸಂಗಮ ಕಾರ್ಯಕ್ರಮ 6 ಆಶೀರ್ವಚನ ಕುರಿಯರು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕೃಷ್ಣಾಪುರದ ನಿಲಿಟ್ ನಡಪೆರುಪ್ಪುನ ಲಕ್ಷ ದೂರ್ವ ಗಣಯಾಗದ ಲೆಕ್ಕೊಡು ವನಿತಾ ಸಂಗಮ ಪುಂಜುಲೆಗಾದು ಸತ್ಸಂಗ ಕಾರ್ಯಕ್ರಮ ನಡೆತಂಡು. ವೇದ ವಿದ್ವಾಂಸರು ಕೆ ಭಾಸ್ಕರ್ ಭಟ್ ಪಂಜ ಉಪನ್ಯಾಸ ಕುರಿಯರು. ಕದಿಕೆ ಪಂಡ ಅಮೃತತ್ವ ಉಪ್ಪುನ ಒಂದು ಮಾತಿರ್ಲ ತಿರಿದಿನ ವಿಚಾರ. ದೇವ ಋಣ, ಋಷಿ ಋಣ, ಪಿತೃ ಋಣತ ಮುಕ್ತಿಗ ಕದಿಕೆನೆ ಸಾಧನ. ಪಿರಾಕದ ಉದ್ಭವ ಆಯ್ನ ಬೊಕ್ಕ ವೇದೊಲಿಡ ತೆರಿಪಾದಿನ ಕದಿಕೆ ಪಂತಿ ಸರ್ವ ನಮೂನೆತ ಮೃತ್ಯು ದೋಷ ದೂರ ಮಲ್ಪನವ ಆದುಂಡು. ಎಡ್ಡೆ ಕೆಲಸ ಬೊಕ್ಕ ಹಾಳು ಕೆಲಸಡು ಪಾಲ್ದೆ ತುನ್ನೆಕ್ ರಡ್ಡೆಕ್ಲ ಫಲ ನಿಘಂಟ್. ಎಡ್ಡೆ ಕರ್ಮುಲು ದೇವಿರ್ನ ಪ್ರೇರಣೆಡ್ದೆ ನಡಪಣುಂದು ಪಂಜ ಭಾಸ್ಕರ ಭಟ್ರು ಪಂಡೆರು. ಕಟೀಲು ಶ್ರೀ ವೆಂಕಟರಮಣ ಆಶ್ರಣ್ಯರು ಆಶೀರ್ವಚನ ಕೊರ್ದು ಗಣಪತಿನ ಧ್ಯಾನ ಕಷ್ಟ ಬೊಕ್ಕ ಪೋಡಿಗೆನ ದೂರ ಮಲ್ಪುಡು. ಲಕ್ಷ ಕದಿಕೆ ಗಣೆಯಾಗೊರ್ದು ಬರ್ಸ ಎಡೇನ ಬತ್ತದು ಬುಳಿಸಲೆ ಹೆಚ್ಚಡಂದು ಪಂಡೇರು. ಪಣಂಬೂರು ವೆಂಕಟರಮಣ ಆಯ್ತಾಳ್, ಸಮಿತಿದ ಗುರುಕಾರ್ಯ ದುರ್ಗಪ್ರಸಾದ್ ಹುಳ್ಳ, ಪದಾಧಿಕಾರಿಗಳಾಯನ ಎಚ್ ರಾಮಕೃಷ್ಣ, ಪಿ ಉಪೇಂದ್ರ ಆಚಾರ್ಯ, ಅನ್ನಪೂರ್ಣ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ್ಮೀ ಶೇಖರ್ ದೇವಾಡಿಗ, ಗೀತಾ ಸಾಲಿಯಾನ್, ಸುಧಾ ವಿಶ್ವನಾಥ್ ಆಚಾರ್ಯ ಕಾರ್ಯಕ್ರಮ ಪಾಲ್ಗೊಂಡಿರು. ಅದು ಅಪಮೃತ್ಯು, ಗಾಢ ಮೃತ್ಯು ಅಂತ ಹೇಳುವಂತಹ ಸಪ್ತವಿಧ ಮೃತ್ಯು ಪರಿಹಾರಕ್ಕೆ ಇರುವಂತಹ ವಿಷಯ. ಹಾಗೆ ಮಾಡಿದ್ರೆ ನಮ್ಮ ದೂರ್ವಾಯುಷ್ಯ ವರ್ಧನ, ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳುವುದು. ಒಂದೊಂದು ಗ್ರಹರಿಗೆ, ನವಗ್ರಹಕ್ಕೆ ಒಂದೊಂದು ರೀತಿಯ ಸಂಹಿತೆ ಇದೆ. ಅದರಲ್ಲಿ
ರಾಹುವಿಗೆ ದೂರ್ವೆ ಅಂದರೆ ಗರಿಗೆ ಒಂದು ಸಮಿದೆ, ಪತ್ರೆಯೂ ಹೌದು, ಗರಿ ಸಮಿದೆಯೂ ಹೌದು. ಅದರಿಂದ ಹೋಮ ಮಾಡಿದರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂದರೆ ಪೂರ್ವ ಆಯುಷ್ಯ ವರ್ಧನಂ. ಆ ಗಣಪತಿಯ ಅನುಗ್ರಹದಿಂದ ನಾವೆಲ್ಲರೂ ಪುನೀತರಾಗೋಣ. ಇನ್ನು ಮುಂದಕ್ಕೆ ನಡೆಯುವಂತಹ ಲಕ್ಷ ದೂರ್ವಾ ಹೋಮವನ್ನು ಆ ಗಣಪತಿ ದೇವರು ನಿಮ್ಮ ಮೂಲಕ ಸಂತೋಷದಿಂದ ಸ್ವೀಕಾರ ಮಾಡಲಿ. ಲೋಕ ಕಲ್ಯಾಣಾರ್ಥವಾಗಿ ಲೋಕಹಿತಕ್ಕಾಗಿ ಸಮರ್ಪಿಸಲ್ಪಡುವ ಯಜ್ಞದಲ್ಲಿ 5 ಕುಡಿಯ ಗರಿಕೆಯ 1 ಕಟ್ಟು ಬಾಳೆಯ ನಾರಿನಿಂದ ನಿರ್ಮಿಸಿ ಅದನ್ನು ಸಿದ್ಧಪಡಿಸಿ ಅಥವಾ ಶುದ್ಧವಾದ ಹಕ್ಕಿಯ ನೂಲಿನಿಂದ ಸಿದ್ಧಪಡಿಸಿ ಯಜ್ಞಕ್ಕೆ ಸಮರ್ಪಿಸುವುದಕ್ಕೆ ಅನುವು ಮಾಡಿಕೊಡುವುದು. ನಾವೆಲ್ಲ ಯಜ್ಞದಲ್ಲಿ ಭಾಗವಹಿಸಿದದ್ದು, ನಾವೇ ಯಜ್ಞದಲ್ಲಿ ದೇವರಿಗೆ ಅವಿಭಾಗವನ್ನು ಸಮರ್ಪಿಸಿದದ್ದು ಕೃತಜ್ಞತೆಯನ್ನು ನಮಗೆ ಒದಗಿಸುವಂತಹ ಒಂದು ಪ್ರಕ್ರಿಯೆ. ಕುಡ್ಲದ ಕಾವೂರು ಮರಕಡ ವಾರ್ಡ್ದ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಗಮ ಸಭೆ ಕೊರಂಟಾಡಿನ ನಡೆತಂಡು. ಮರಕಡ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಫೈಜಲ್ ದುಂಬಾಳ್ತಿಡು ನಡೆತಿನ ಸಭೆಯನ್ನು ಪುರುಷೋತ್ತಮ ಚಿತ್ರಾಪುರ ಉದ್ದೀಪನ ಮಲ್ತೆರು. ಕುಡ್ಲದ ಕಾವೂರು ಮರಕಡ ವಾರ್ಡ್ದ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಗಮ ಸಭೆ ಕೊರಂಟಾಡಿಡು ನಡೆತಂಡು. ಮರಕಡ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಫೈಜಲ್ ದುಂಬಾಳ್ತಿಡು ನಡೆತಿನ ಸಭೆಟ್ಟು ಬರ್ಪನ ಲೋಕಸಭಾ ಓಟುಗೂ ಸಜ್ಜಾಪನ ಬಗೆಟ್ಟು ಚರ್ಚೆ ನಡೆಪಾಯಿರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಯನ್ನು ಜನಗಳಿಗೆ ಮುಟ್ಟಾದು ಪಕ್ಷ ಸಂಘಟನೆ ಮಲ್ಪೊಡುಂದು ಕಾರ್ಯಕರ್ತರಿಗೂ ಸೂಚನೆ ಕೊಡ್ತುಂಡು. ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಪುರುಷೋತ್ತಮ ಚಿತ್ರಾಪುರ ಸಭೆಯನ್ನು ಉದ್ದೀಪನ ಮಲ್ತೆರು. ಬ್ಲಾಕ್ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಜೈಸನ್, ಮರಕಡ ವಾರ್ಡ್ ಗುರ್ಕಾರ್ಯರು ಶ್ರೀನಿವಾಸ ಸಾಲ್ಯಾನ್, ಪಂಜಮುಗೇರ್ ವಾರ್ಡ್ದ ಮಹಾನಗರ ಪಾಲಿಕೆ ಸದಸ್ಯರು ಅನಿಲ್ ಕುಮಾರ್, ದುಂಬದ ಸೈನಿಕರು ರೂಡಿ ಡಿಸೋಜಾ, ಬ್ಲಾಕ್ ಪರಿಶಿಷ್ಟ ಜಾತಿ ಬೊಕ್ಕ ವರ್ಗ ಘಟಕದ ಗುರ್ಕಾರ್ಯರು ಯಲ್ಲಪ್ಪ ಲಕ್ಕುಂಡಿ, ಪ್ರಧಾನ ಕಾರ್ಯಕರ್ತರು ನವೀನ್ ಶೆಟ್ಟಿ ಮಾಲೆಮಾರ್, ಯುವ ಕಾಂಗ್ರೆಸ್ ಒತ್ತು ಗುರ್ಕಾರ್ದಿ ಸೌಮ್ಯ, ಸಾಮಾಜಿಕ ಕಾರ್ಯಕರ್ತರು ಫೆಲ್ಸಿ ರೇಗೋ ಪಾಲ್ಗೊಂಡರು. ಮಿಸಸ್ ಕರ್ನಾಟಕ ರನ್ನರ್ ಅಪ್ ಗೆಂದಿನ ಸೌಮ್ಯ ಪನ್ಪುನರಿಗೂ ಸಮ್ಮಾನದ ಮರ್ಯಾದೆ ಮಲ್ತೆರು. ಸಮಾಜ ಸೇವೆ ಮಲ್ತೊಂದು ಪುನಃ ಪಕ್ಷದ ಹಿರಿಯಕ್ಳಿಗೂ ಮರ್ಯಾದೆ ಸಂದಾಯ್ತ ಮಲ್ತೆರು. ಇವತ್ತು ಇಂಡಿಯಾ ಎಂಬ ಮೈತ್ರಿಕೂಟದ ಯಾವ ಒಂದು ಉದ್ದೇಶದಿಂದ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಸಮಾನರು. ಭಾರತ ಅನ್ನುವ ರಾಷ್ಟ್ರ 1947ರಿಂದ ಯಾವ ರೀತಿ ಸ್ವತಂತ್ರ ಸಿಕ್ಕಿದ ಮೇಲೆ ಇವತ್ತು ಈ ಭಾರತವನ್ನು, ಭವ್ಯ ಭಾರತವನ್ನು ನಮ್ಮ ನಾಯಕರುಗಳು ಜವಾಹರ್ಲಾಲ್ ನೆಹರು ಅಂತ ಹಿಡಿದು ನಮ್ಮ ಮನಮೋಹನ್ ಸಿಂಗ್ ವರೆಗೂ ಎಷ್ಟು ಪ್ರಧಾನಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಾಗಿದ್ದೇವೆ. ಅದು ಈ ಭವ್ಯ ಭಾರತವನ್ನು ಕಟ್ಟಿ ಬೆಳೆಸಿದಂಥ ನಾಯಕರು. ಇವತ್ತು ಎಲ್ಲ ರೀತಿಯಲ್ಲಿ ಸದೃಢವಾಗಿ ಭಾರತ ನಿಲ್ಲಬೇಕಾದ್ರೆ, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಸದೃಢವಾಗಿರಬೇಕಾದ್ರೆ, ಇವತ್ತು ವಿದ್ಯಾಭ್ಯಾಸ ಎಜುಕೇಷನ್ ಲೆವೆಲ್ ಸದೃಢವಾಗಿರಬೇಕಾದ್ರೆ, ಇವತ್ತು ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಭಾರತಕ್ಕೆ ಬಂದು ನಮ್ಮ GDPಯಲ್ಲಿ, ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಯಾವ ಕೊಡುಗೆಯನ್ನು ಕೊಟ್ಟು ಇವತ್ತು 2014ರವರೆಗೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಏನು ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ಮೋದಿ ಸರ್ಕಾರ ಏನು ಮಾಡಿಲ್ಲಾದ್ರೂ ಕೂಡ ಇವತ್ತು ರಿಸೆಷನ್ ಇರಬೇಕು, ಯಾವುದೇ ವಿಚಾರದಲ್ಲಿ ಬರಬೇಕಾದ್ರೆ ಭಾರತ ಸದೃಢವಾಗಿ ನಿಂತಿದೆ. ಅದು ಒಂದೇ ಒಂದು ಕಾರಣ, ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಈ ಅಡಿಪಾಯ ಏನಿದೆ ಈ ಭವ್ಯ ಭಾರತಕ್ಕೆ, ಅದನ್ನ ಇವತ್ತೊಂದು ರಾಷ್ಟ್ರ ಕಂಡಂತ ಒಂದು ಉತ್ತಮ ಹಂಬಲ್ ಅಂಡ್ ವೆರಿ ಇನ್ನೋವೇಟಿವ್ ಲೀಡರ್ ಅಂತ ಹೇಳ್ಬೋದು ನಾವು. ರಾಜೀವ್ ಗಾಂಧಿ, ನೀವು ಪಕ್ಷ ಸಂಘಟನೆ ಮಾಡಿ ಅವರ ಸಹಕಾರ ತಗೊಳ್ಳಿ, ಅವರೊಟ್ಟಿಗೆ ಹೋಗುದು ಒಳ್ಳೇದು. ಆದರೆ ಸುಮ್ಮನೆ ಫೋರ್ಸ್ ಮಾಡಿ ಇನ್ನೊಬ್ಬರು ಯಾವುದೋ ಕಾರ್ಯಕ್ರಮ ಮಾಡದೆ ಫೇಸ್ಬುಕ್ಕಲ್ಲಿ ಫೋಟೋ ಮಾಡಿ ಇದರಲ್ಲಿ ಪಕ್ಷ ಸಂಘಟನೆ ಆಗುದಿಲ್ಲ. ಅದರಿಂದ ನನ್ನ ಒಂದು ತಮ್ಮಲ್ಲಿ ವಿನಮ್ರವಾಗಿ ವಿನಿಸ್ತೇನೆ, ಇನ್ನು ಮುಂದೆ ತಾವೆಲ್ಲರೂ ಯುವಕರು ಒಟ್ಟಿಗೆ ಸೇರಿ ಪಕ್ಷವನ್ನು ಸಂಘಟಿಸೋಣ.
ಮುಂಬರುವ MP ಚುನಾವಣೆಯಲ್ಲಿ ಈ ಮರಕರ ವಾರ್ಡ್ನಲ್ಲಿ ಕನಿಷ್ಠ ಒಂದು 500 ಮತವನ್ನು ಅಂತರದಿಂದ ನಾವು ಮುನ್ನಡೆಯನ್ನು ಗಳಿಸಬೇಕು. ಕನಿಷ್ಠ ಜಾಸ್ತಿ ಮಾಡಬೇಕು, ಕನಿಷ್ಠ 500 ಹಂತದಿಂದ ಮಂತರವನ್ನು ಕಾಣಿಸಿದರೆ ನಾವು ಈ ಮರಕಡ ಯುವಕರು ನಾವು ಎಲ್ಲರಿಗೂ ಒಂದು ಮಾದರಿಗೆ ಆಗಬೇಕು. ಮೊದಲನೇದಾಗಿ ನಾನು ಹೇಳ್ತೇನೆ, ಏನು ಹೇಳಿದರೆ, ನಾನು TBಯಲ್ಲಿ ವೆಲ್ಲೋಕಿನಲ್ಲಿ ಮೆಂಬರ್ ಆಗಿದ್ದೆ. ಅದರ ನಂತರ ಮೂಡ್ಸಡ್ಡೆ TB ಆಸ್ಪತ್ರೆಗೆ ಬಂದಾಗ ಹೋಗಿ ವಿಸಿಟ್ ಕೊಟ್ಟಿದ್ದೆವು. ಆಗ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿ ಇರಲಿಲ್ಲ. ಆಗ ಅಭಯಚಂದ್ರ ಜೈನ್ ಅವರು ಶಾಸಕರಾಗಿದ್ದರು ಉಡುಪಿಯ. ನಾನು ದಿನಾ ಅವರ ತಲೆ ತಿನ್ನೋದು, ಸರ್ ಒಮ್ಮೆ ನೀವು ಮೂಡ್ಸಡ್ಡೆ ಆಸ್ಪತ್ರೆಗೆ ಬನ್ನಿ 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 ಅಂತ. ಆಯಿತು ಹೇಳಿದರು. ಒಂದು ದಿವಸ ನನಗೆ ಸರ್ಕಿಟ್ ಹೌಸ್ಗೆ ಕರೆಸಿದ್ರು. ಹೋಗಿದ್ದೆ. ಮತ್ತೆ ಹೇಳಿದೆ, ಸರ್ ಹೋಗುವ ಹೊತ್ತಾಯಿತು ಅಂತ. ಹೆದರಬೇಡಿ ರೇಗೋ, ನಾನು ನಿಮ್ಮನ್ನು ಮನೆಗೆ ಮುಟ್ಟಿಸ್ತೇನೆ ಅಂತ ಹೇಳಿ ಮೂಡ್ಸಡ್ಡೆ TB ಆಸ್ಪತ್ರೆಗೆ ಹೋಗಿ ಅಲ್ಲಿಯ ಎಲ್ಲವನ್ನು ನೋಡಿ 5 ಲಕ್ಷ ರೂಪಾಯಿ ಅವರು ಬಿಡುಗಡೆ ಮಾಡಿದರು. ನಿಜವಾಗಿ ನಾನು ಅಭಯಜನ್ ಶಾಸಕರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಅವರು ಸರ್ವಿಸನ್ನು ಕೊಟ್ಟಿದ್ದಾರೆ. ತಂತ್ರಜ್ಞಾನದಲ್ಲಿ ಭಾರತವನ್ನು ಹೇಗೆ ಮುನ್ನಡೆಸಬಹುದು ಅಂತ ಒಂದು ಜವಾಬ್ದಾರಿಯನ್ನು ಶ್ಯಾಮ್ ಪಿತ್ರೋಡ ಅವರಿಗೆ ಕೊಡ್ತಾರೆ. ಶ್ಯಾಮ್ ಪಿತ್ರೋಡ ಅವರು ಈಗಲೂ ಕೂಡ ಇದ್ದಾರೆ. ಅವರೀಗ ನಮ್ಮ NRI ಕಾಂಗ್ರೆಸ್ ವಿದೇಶಿ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷರಾಗಿದ್ದಾರೆ ಶ್ಯಾಮ್ ಪಿತ್ರೋಡ. ಸೊ ಶ್ಯಾಮ್ ಪಿತ್ರೋಡ ಅವರ ನೇತೃತ್ವದಲ್ಲಿ ಒಂದು ಏನು ತಂತ್ರಜ್ಞಾನದ ಅಭಿವೃದ್ಧಿ ಭಾರತ ದೇಶದಲ್ಲಿ ಒಂದು ದಾಪುಗಾಲಿಡುವಂತಕ್ಕಾಯಿತು. ಬಹುಶಃ ನಿಮಗೆಲ್ಲರಿಗೂ ಹಿರಿಯರಿಗೆ ನೆನಪಿರ್ಬೋದು, ಇಲ್ಲಿಂದ ನಾವು ಮುಂಬೈಗೋ ಅಥವಾ ವಿದೇಶಕ್ಕೆ ಅಥವಾ ಡೆಲ್ಲಿಗೆ ಅಥವಾ ಬೇರೆ ಗೋವಾಕ್ಕೆ ಫೋನ್ ಮಾಡಬೇಕಿದ್ರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಕ್ಯೂ ನಿಲ್ಲಬೇಕಾಗಿತ್ತು. ಅಲ್ಲಿ ಬೆಳಿಗ್ಗೆ ಟ್ರಂಕ್ ಕಾಲ್ ಬುಕ್ ಮಾಡಿದರೆ ನಮಗೆ ಸಂಜೆ ಕನೆಕ್ಷನ್ ಸಿಗ್ತಾ ಇತ್ತು. ಅಂಥ ಒಂದು ಕಾಲಘಟ್ಟದಲ್ಲಿ ಡಿಜಿಟಲ್ ಕ್ರಾಂತಿಕಾರಿಯಿಂದ ಪ್ರತಿ ಹಳ್ಳಿಯಲ್ಲಿ ಟೆಲಿಫೋನ್ ಬೂತ್ ಪ್ರಾರಂಭ ಆಯಿತು. ನಾವು ಕಾಯಿನ್ ಬಾಕ್ಸ್ ₹1 ಹಾಕುವ ಮುಖಾಂತರ ಎಲ್ಲರೊಂದಿಗೆ ಮಾತಾಡುವಂಥ ಒಂದು ಕ್ರಾಂತಿಯನ್ನು ಮಾಡಿದರೆ ಅದು ರಾಜೀವ್ ಗಾಂಧಿ. ದುಂಬದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಬೊಕ್ಕ ದುಂಬದ ಮುಖ್ಯಮಂತ್ರಿ ದೇವರಾಜ ಅರಸೇರ್ನ ಪುಟ್ಟಣ ದಿನಾಚರಣೆ ಕೊಡು ಅಕ್ಲಿನ ಹೊಟ್ಟಕ್ಕೆ ಪುರ್ಪಪಾರ್ದು ಮರ್ಯಾದೆ ಸಂದಾದು ನಿಂಪು ಮಲ್ತೊಂಡೆರು. ಗಣ್ಯರು ಇವಾಗ ನಮನವನ್ನು ಸಲ್ಲಿಸುತ್ತಾ ಇದ್ದಾರೆ. Dear ladies and gentlemen, we have the guest. They are going to tribute our leaders. ಶ್ರೀ ದಿವಂಗತ ದೇವರಾಜು ಅರಸು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ಸೊಲ್ಮೇಲು.